ಶ್ರೀ ಕೃಷ್ಣಾಪುರ ಮಠದ ಪರ್ಯಾಯ ಮಹೋತ್ಸವವು ಸರಳವಾಗಿ ಸಂಪ್ರದಾಯ ಕಟ್ಟುಪಾಡುಗಳೊಂದಿಗೆ ಆರಂಭವಾಯಿತು. ಇಂದು ಬೆಳಗ್ಗೆ 5:25ಕ್ಕೆ ಶ್ರೀಕೃಷ್ಣ ಮಠ ಪ್ರವೇಶ, ದೇವರ ದರ್ಶನ ಮಾಡಿದ ಬಳಿಕ ಪೂಜೆ, 10 ಗಂಟೆಗೆ ಕೃಷ್ಣದೇವರಿಗೆ ಪರ್ಯಾಯ ಪೀಠಾಧಿಪತಿ ಶ್ರೀ ವಿದ್ಯಾಸಾಗರ ತೀರ್ಥರು ಮಹಾಪೂಜೆ ನೆರವೇರಿಸಲಿದ್ದಾರೆ. ನಾಳೆ ಬೆಳಿಗ್ಗೆ 6:45ಕ್ಕೆ ಮಠದ ರಾಜಾಂಗಣದಲ್ಲಿ ಪರ್ಯಾಯ ದರ್ಬಾರ್ ಸರಳ ಮತ್ತು ಸೀಮಿತ ಭಕ್ತರ ಸಮ್ಮುಖದಲ್ಲಿ ನಡೆಯಲಿದ್ದು, ವಿಶೇಷ ಹೂವಿನ ಅಲಂಕಾರದೊಂದಿಗೆ ದರ್ಬಾರ್ ವೇದಿಕೆ ಕಂಗೊಳಿಸುತ್ತಿದೆ. ಸ್ವತಃ ವೈಭವೋಪೇತ ಆಚರಣೆಗಳಿಂದ ದೂರ ಉಳಿಯುವ ಕೃಷ್ಣಾಪುರ ಶ್ರೀ ವಿದ್ಯಾಸಾಗರ ತೀರ್ಥರು ಕೋವಿಡ್ ಹಿನ್ನೆಲೆ ಭಕ್ತರು ಆದಷ್ಟು ಮನೆಯಲ್ಲಿಯೇ ಕುಳಿತು ಪರ್ಯಾಯ ಮಹೋತ್ಸವವನ್ನ ವೀಕ್ಷಣೆ ಮಾಡಬೇಕೆಂದು ತಮ್ಮ ಸಂದೇಶದಲ್ಲಿ ತಿಳಿಸಿದರು. ಉಡುಪಿ ನಗರಸಭೆ ವತಿಯಿಂದ ನಗರದಾದ್ಯಂತ ಮೈಕ್ನ ಮೂಲಕ ಪರ್ಯಾಯ ಮಹೋತ್ಸವದಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧ ಹೇರಲಾಗಿದೆ ಎಂದು ಘೋಷಿಸ್ತಾ ಇದ್ರು. ಇಂದು ಬೆಳಗಿನಿಂದಲೇ ನಗರದಲ್ಲಿ ಜನರ ಓಡಾಟ ವಿರಳವಾಗಿದ್ದು, ಕೃಷ್ಣ ಮಠದಲ್ಲಿ ದೇವರ ದರ್ಶನ ಪಡೆಯುವವರ ಸಂಖ್ಯೆ ಅತ್ಯಂತ ವಿರಳವಾಗಿತ್ತಲ್ಲದೆ ಪರ್ಯಾಯದ ಗೌಜು ಕಂಡು ಬಂದಿರಲಿಲ್ಲ. ನಾಳೆ ಮಂಗಳವಾರ ಮುಂಜಾನೆ ಜೋಡುಕಟ್ಟೆಯಿಂದ ಆರಂಭವಾದ ಮೆರವಣಿಗೆಯಲ್ಲಿ ಪಲ್ಲಕ್ಕಿಯನ್ನ ವಾಹನದಲ್ಲಿರಿಸಿ ಅಷ್ಟ ಮಠಾಧೀಶರು ಸಾಗಿ ಬರ್ತಾರೆ. ಹಿಂದಿನಂತೆ ಯಾವುದೇ ಟ್ಯಾಬ್ಲೋ, ಕಲಾವಿದರ ತಂಡಗಳಿರುವುದಿಲ್ಲ, ಸಾಂಪ್ರದಾಯಿಕ ವಾದ್ಯಗಳಷ್ಟೇ ಇರಲಿದೆ ಎಂದು ಮಠದ ವಕ್ತಾರರು ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಕಟಪಾಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಅವರೇ, ಕೃಷ್ಣನೂರಿನಲ್ಲಿ ಪರ್ಯಾಯ ಸಂಭ್ರಮಕ್ಕೆ ಈಗಾಗಲೇ ಕ್ಷಣಗಣನೆ ಆಗಿರುವಂತದ್ದು. ಒಂದ್ ಕಡೆ ಸಂಭ್ರಮ ಸಡಗರ, ಇನ್ನೊಂದ್ ಕಡೆ ಕೋವಿಡ್ ಅನ್ನುವಂತಹ ಭಯದಿಂದ ಮಾರ್ಗಸೂಚಿಗಳ ಪಾಲನೆ ಯಾವ ರೀತಿ ಇದೆ? ಪರ್ಯಾಯ ಸಂಭ್ರಮದ ಒಂದು ಸಂಭ್ರಮ ನಿತಿನ್, ಈಗಾಗಲೇ ಏನು 2 ವರ್ಷಕ್ಕೊಮ್ಮೆ ನಡೆಯುವಂತಹ ಪರ್ಯಾಯ ಈ ಬಾರಿ ಅದಮಾರು ಮಠದ ಸ್ವಾಮಿಗಳಿಂದ ಕೃಷ್ಣಾಪುರ ಮಠದ ಸ್ವಾಮಿಗೆ ಈ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡಲಾಗ್ತದೆ. ಆದ್ರೆ ಏನು ಕೋವಿಡ್ ಹಿನ್ನೆಲೆಯಲ್ಲಿ ಈ ಒಂದು ಪರ್ಯಾಯೋತ್ಸವ ಅತ್ಯಂತ ಸರಳವಾಗಿ ಆಚರಣೆ ಮಾಡಲಾಗ್ತದೆ. ಅಂದ್ರೆ ಈಗ ನಾವು ಮುಖ್ಯವಾಗಿ ಗಮನಿಸಬೇಕಂತ ಹೇಳಿದ್ರೆ, ಈಗಾಗಲೇ ಏನು ಕೃಷ್ಣಾಪುರ ಸ್ವಾಮಿಗಳು ಕೂಡ ತಮ್ಮ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ಏನು ಕೋವಿಡ್ ಹಿನ್ನೆಲೆಯಲ್ಲಿ ಈ ಒಂದು ಪರ್ಯಾಯೋತ್ಸವವನ್ನು ಸರಳವಾಗಿ ಆಚರಣೆ ಮಾಡಬೇಕು ಎಂದು ಕೂಡ ಹೇಳಿದ್ರು. ಆದ್ರೆ ಪರ್ಯಾಯ ಸಮಿತಿಯಿಂದ ಏನು ಈ ಬಾರಿಯ ಪರ್ಯಾಯ ಒಂದು ಅದ್ದೂರಿಯಿಂದ ಮಾಡಬೇಕು ಎಂಬ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಟಿತ್ತು. ಆದ್ರೆ ಈಗ ಪ್ರಸ್ತುತವಾಗಿ ಏನು ಕರ್ಫ್ಯೂ ಹಿನ್ನೆಲೆಯಲ್ಲಿ ಈ ಒಂದು ಪರ್ಯಾಯೋತ್ಸವವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಲಾಗ್ತದೆ. ಆದ್ರೆ ಮುಖ್ಯವಾಗಿ ಇಲ್ಲಿ ನಾವು ಈಗ ಉಡುಪಿಯಲ್ಲಿ ಗಮನಿಸುವುದಾದ್ರೆ ಅತ್ಯಂತ ಜನರು ಕಡಿಮೆ ಸಂಖ್ಯೆಯಲ್ಲಿ ಜನರು ಉಡುಪಿ ಕಡೆ ಬರ್ತಾ ಇದ್ದಾರೆ. ಅಂದ್ರೆ ಮುಖ್ಯ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಗಳನ್ನು ಹಾಕಿ ಪೊಲೀಸರು ವಾಹನಗಳಿಗೆ ಪ್ರವೇಶವನ್ನು ಕೂಡ ನಿರ್ಬಂಧ ಮಾಡಲಾಗಿದೆ. ಆದ್ರೆ ಕೆಲವೊಂದು ಕಡೆ ಈ ಒಂದು ಪೊಲೀಸರ ಪೊಲೀಸರು ಸೀಮಿತ ಜನರನ್ನು ಒಳಗಡೆ ಬಿಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಪರ್ಯಾಯ ಸಂದರ್ಭದಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿತ್ತು. ಆದ್ರೆ ಇದಕ್ಕೆಲ್ಲ ಈ ಬಾರಿ ಬ್ರೇಕ್ ಆಗಿದೆ. ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದ್ರೂ ಕೂಡ 9 ಗಂಟೆ ಒಳಗೆ ಮುಗಿಸ್ಬೇಕೆಂಬ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು 10 ಗಂಟೆ ನಂತರ ಯಾವುದೇ ಒಂದು ಅಂಗಡಿಗಳು ತೆರೆದಿರುವುದು, ಬೀದಿ ವ್ಯಾಪಾರಿಗಳಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ತಾವು 9:30 ನಂತರ ತಮ್ಮ ಅಂಗಡಿಗಳನ್ನು ಬಂದ್ ಮಾಡ್ಬೇಕೆಂಬ ಒಂದು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಎಲ್ಲ ಅಂಗಡಿಗಳು ಈಗಾಗಲೇ ಬಂದ್ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಈ ಒಂದು ಪರ್ಯಾಯ ಒಂದು ಅದ್ದೂರಿಯಿಂದ ನಡೀಬೇಕಿತ್ತು. ಆದ್ರೆ ಕೋವಿಡ್ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಆಚರಣೆ ಆಗ್ತದೆ ಅಂತ ಹೇಳ್ಬೋದು. ಓಕೆ, ನಾಳೆ ಬೆಳಿಗ್ಗೆ 6:45ಕ್ಕೆ ಮಠದ ರಾಜಾಂಗಣದಲ್ಲಿ ಪರ್ಯಾಯ ದರ್ಬಾರ್ ಆಗಲಿದೆ. ಜೊತೆಗೆ ಸೀಮಿತ ಭಕ್ತರ ಸಮ್ಮುಖದಲ್ಲಿ ಮಾತ್ರ ಈ ಬಾರಿಯ ಪರ್ಯಾಯ ಮಹೋತ್ಸವ, ಜೊತೆಗೆ ಕೋವಿಡ್ ಅನ್ನುವಂತಹ ಮಾರ್ಗಸೂಚಿಗಳ ಪಾಲನೆ ಮಾಡಿಕೊಂಡು. ಆದ್ರೆ ನಾವುಗಳು ಗಮನಿಸ್ತಾ ಇದ್ದೇವೆ ದೃಶ್ಯಾವಳಿಗಳಲ್ಲಿ, ಈಗಾಗಲೇ ಉಡುಪಿಯ ಬೀದಿಗಳು ವಿದ್ಯುತ್ ದೀಪಗಳಿಂದ ಶೃಂಗಾರಗೊಂಡಿದೆ. ಆ ಸಂಭ್ರಮ ಸಡಗರ ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದೆ ಪ್ರಮೋದರ, ಅಲ್ವಾ? ದೊಡ್ಡ ಮಟ್ಟದಲ್ಲಿ ಇಲ್ಲ. ತಾವು ಹೇಳಿದಾಗೆ ಹಿಂದೆ ಉಡುಪಿಯ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ವಿದ್ಯುತ್ ಅಲಂಕಾರದಿಂದ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಕೃಷ್ಣ ಮಠಕ್ಕೂ ಕೂಡ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಇವತ್ತು ರಾತ್ರಿ ಸುಮಾರು 2 ಗಂಟೆಗೆ ಸ್ವಾಮಿಗಳು ಸುಮಾರು ಕಾಪುವಿನ ದಂಡ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ನಂತರ ಉಡುಪಿಯ ಜೋಡಿಕಟ್ಟೆಗೆ ಆಗಮಿಸ್ತಾರೆ. ಅಲ್ಲಿಂದ ಸರಳ ಒಂದು ಮೆರವಣಿಗೆಯಲ್ಲಿ ಕೃಷ್ಣ ಮಠಕ್ಕೆ ಬರುವುದುಂಟು. ಅಲ್ಲಿ ಅಧಿಕಾರ ಹಸ್ತಾಂತರ ನಾಳೆ ಬೆಳಿಗ್ಗೆ ಹೊತ್ತಿಗೆ ನಡೆಯುತ್ತದೆ. ನಂತರ ಉಡುಪಿಯ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ದರ್ಬಾರ್ ನಡೆಯುತ್ತದೆ. ಅಲ್ಲಿ ಏನಂತ ಹೇಳಿದ್ರೆ ಎಲ್ಲ ಮಠಾಧೀಶರು ಆ ಒಂದು ದರ್ಬಾರ್ನಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ತಮ್ಮ ಆಶೀರ್ವಚನವನ್ನು ನೀಡ್ತಾರೆ. ಆದ್ರೆ ಸದ್ಯಕ್ಕೆ ಈಗ ಉಡುಪಿಯ ಜನತೆಗೆ ಅದ್ದೂರಿಯಿಂದ ನಡೀಬೇಕಿದ್ದಂತ ಪರ್ಯಾಯ ಈ ಬಾರಿಯ ಸರಳ ಆಚರಣೆಯಿಂದ ಸಾಕಷ್ಟು ಭಕ್ತರಿಗೆ ನೋವುಂಟು ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಕೋವಿಡ್ ಅನ್ನು ಪಾಲಿಸಲೇಬೇಕೆಂಬ ಸೂಚನೆ ಇರುವುದರಿಂದ ಜನರು ಕೂಡ ಇದಕ್ಕೆ ಒಗ್ಗಿಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ನಿಶ್ಚಿತ
ಓಕೆ, ಧನ್ಯವಾದಗಳು ಪ್ರಮೋದ್ ಅವರೇ ತಮ್ಮೆಲ್ಲ ಮಾಹಿತಿಗೆ. ಇದು 251ನೇ ಪರ್ಯಾಯ ಮಹೋತ್ಸವಕ್ಕೆ ಉಡುಪಿ ಕೃಷ್ಣಗಿರಿ ಈಗಾಗಲೇ ಸಾಕ್ಷಿ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆಯಿಂದಲೇ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ನಾಳೆ ಪರ್ಯಾಯ ಮಹೋತ್ಸವ 251ನೇ ಪರ್ಯಾಯ ಮಹೋತ್ಸವಕ್ಕೆ ಉಡುಪಿ ಜಿಲ್ಲೆ ಸಾಕ್ಷಿ ಆಗ್ಲಿಕ್ಕಿದೆ.